Undiarupantu liponasai Daivik tu somogwantu nasai Kurpentu amka neto nasai Povit sangatu zodivu nasai Undiarupantu liponasai Daivik tu somogwantu nasai Kurpentu amka neto nasai Povit sangatu zodivu nasai Jesu mogala Aradan tuka Jesu dayala Aradan tuka Kurpe sagora Aradan tuka Yesar bondara Aradan tuka ಪೂಜ್ಯ ರೊಟ್ಟಿಯಲ್ಲಿ ಪ್ರಸನ್ನರಾಗಿರುವಂತಹ ಪ್ರಭು ಯೇಸುವಿನ ದಿವ್ಯ ಪ್ರೀತಿಗೆ ನಮ್ಮನ್ನೇ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ತೆರೆದು ಪೂಜ್ಯ ರೊಟ್ಟಿಲಿರುವಂಥ ಪ್ರಭು ಯೇಸುವನ್ನು ನೋಡುವ. ಈ ಬರಿಯ ಕಣ್ಣು ಪ್ರಭು ಆ ರೊಟ್ಟಿಯ ಹಿಂದೆ ಇರುವ
ಪ್ರಭುವಿನ ಮಹಾತೇಜಸ್ಸನ್ನು ನೋಡಲು ಸಾಮರ್ಥ್ಯವಿಲ್ಲ. ಈ ಕಣ್ಣುಗಳು ಬಲಹೀನವಾದವು. ಈ ಕಣ್ಣುಗಳು ಚಂಚಲತೆಯನ್ನು ಹೊಂದಿದೆ. ಆ ಪ್ರಭುವಿನ ಆ ಪೂಜ್ಯ ರೊಟ್ಟಿಯನ್ನು ನೋಡುತ್ತಾ ಕಣ್ಣುಗಳನ್ನು ಮುಚ್ಚುವ. ನಮ್ಮದ ಆತ್ಮದ ಕಣ್ಣುಗಳು ತೆರೆಯಲ್ಪಡಲಿ. ಪ್ರಭುವನ್ನು ನೋಡುವ, ಪ್ರಭುವನ್ನು ಸ್ಪರ್ಶಿಸುವ, ಅವರ ಸೌಖ್ಯವನ್ನು ಈಗ ಅನುಭವಿಸುವ ದಿವ್ಯ ಕೃಪೆಯನ್ನು ನಮಗೆ ನೀಡಲೆಂದು ನಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಆದಿಕಾಂಡದ 1ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ, ಆದಿಯಲ್ಲಿ ದೇವರು ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ಅದು ದೇವರ ಕಣ್ಣಿಗೆ ಚೆನ್ನಾಗಿ ಕಂಡಿತು. ಹೀಗೆ ಬೈಗು ಬೆಳಗು ಆಗಿ ಮೊದಲನೇ ದಿನವಾಯಿತು. ದೇವರು ಎಲ್ಲವನ್ನ ತಮ್ಮ ವಾಕ್ಯದಿಂದ ಸೃಷ್ಟಿ ಮಾಡಿದರು. ತಂದೆ ದೇವರ ಬಾಯಿಯಿಂದ ವಾಕ್ಯವು ಸೃಷ್ಟಿ ಕಾರ್ಯ ಪ್ರಾರಂಭವಾಗುವ ಮುನ್ನ ಭೂಮಿ ನಿರಾಕಾರವಾಗಿತ್ತು, ಬರಿದಾಗಿತ್ತು, ಕಗ್ಗತ್ತಲು ಕೂಡಿತ್ತು. ಭೂಮಿಗೆ ಆಕಾರವಿರಲಿಲ್ಲ, ಭೂಮಿಗೆ ಸೌಂದರ್ಯವಿರಲಿಲ್ಲ, ಭೂಮಿಗೆ ಬೆಲೆ ಇರಲಿಲ್ಲ. ಭೂಮಿ ಶೂನ್ಯಾವಸ್ಥೆಯಲ್ಲಿತ್ತು. ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದೈವ ವಾಕ್ಯ ಪ್ರವೇಶಿಸೋದಿಲ್ಲವೋ ಅಲ್ಲಿಯವರೆಗೆ ವ್ಯಕ್ತಿಯ ಜೀವನ ಶೂನ್ಯದಲ್ಲಿರ್ತದೆ. ಈ ದಿನ ನಾವು ಮಾನಸಿಕವಾಗಿ ಅಸ್ವಸ್ಥರಾಗಿರಬಹುದು, ದೈಹಿಕವಾಗಿ ಅಸ್ವಸ್ಥರಾಗಿರಬಹುದು, ಆಧ್ಯಾತ್ಮಿಕವಾಗಿ ವಿಶ್ವಾಸವನ್ನು ಕುಂದಿ ಹೋಗಿರಬಹುದು. ಅದನ್ನು 100ರಷ್ಟು ಪರಿಪೂರ್ಣಗೊಳಿಸುವ ಏಕೈಕ ವ್ಯಕ್ತಿ ಈ ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸು ಕ್ರಿಸ್ತರಿಂದ ಮಾತ್ರ ಸಾಧ್ಯ. ಮನಸ್ಸಿಗೆ ಬೇಸರ ಆದಾಗ ಗೊತ್ತು ನನಗೊಂದು ಮನಸ್ಸಿದೆ ಎಂದು. ದೇಹಕ್ಕೆ ರೋಗ ಬಂದಾಗ ಗೊತ್ತಾಗ್ತದೆ ನನ್ನ ದೇಹ ಬಲಹೀನ ಎಂದು. ಆದರೆ ಆತ್ಮ, ನಿನ್ನೊಳಗಿರುವ ಆತ್ಮದ ಅನುಭವ ನಿನಗಾಗಿದೆಯೋ? 1 ಕೊರಿಂಥರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12 ವಾಕ್ಯಗಳು. ಈ ದೇಹ ಪವಿತ್ರಾತ್ಮರಿಗೆ ಗರ್ಭಗುಡಿಯಾಗಿದೆ. ನಾವೆಲ್ಲರೂ ನಡೆದಾಡುವ ದೇವಾಲಯಗಳಾಗಿದ್ದೇವೆ. ನನ್ನೊಳಗಿರುವ ಪವಿತ್ರಾತ್ಮರನ್ನು ಅನುಭವಿಸುವ ಮುನ್ನ ನನ್ನ ಆತ್ಮದ ಸ್ಥಿತಿ ಏನು ಎಂಬುದನ್ನು ಗುರುತಿಸೋಣ. ಕರಗಳನ್ನು ಹೃದಯದ ಮೇಲಿಡುವ, ಕಣ್ಣುಗಳನ್ನು ಮುಚ್ಚುವ. ಮೊದಲನೇದಾಗಿ ನಿಮ್ಮ ಹೃದಯದ ಬಡಿತವನ್ನು, ಶ್ವಾಸದ ಚಲನವಲನಗಳನ್ನು ಅನುಭವಿಸಿರಿ. ಪ್ರಭು ಯೇಸುವಿನೊಂದಿಗೆ ಒಂದು ಪ್ರಶ್ನೆಯನ್ನು ಕೇಳಿ, ಯೇಸುವೆ, ನನ್ನ ಜೊತೆ ನೀನು ಸಂತೋಷವಾಗಿದ್ದೀಯಾ? ಜೀಸಸ್, ಆರ್ ಯು ಹ್ಯಾಪಿ ವಿತ್ ಮೀ? ಆತ್ಮದ ಸ್ವರದಲ್ಲಿ ಪ್ರಭುವಿಗೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳು. ಜೀಸಸ್, ಆರ್ ಯು ಹ್ಯಾಪಿ ವಿತ್ ಮೀ? ನನ್ನ ನಡೆನುಡಿಗಳು, ಮಾತುಗಳು, ಕ್ರಿಯೆಗಳು, ಬಲಹೀನತೆಗಳು, ನನ್ನ ವಿಷಯದಲ್ಲಿ ಸಂತೋಷವಾಗಿದ್ದೀಯಾ, ದುಃಖವಾಗಿದ್ದೀಯಾ? ಆ ಪ್ರಭುವಿನ ಸ್ಪರ್ಶವನ್ನು ಅನುಭವಿಸಲು, ಈ ಆತ್ಮವನ್ನು ಪುನಶ್ಚೇತನಗೊಳಿಸಲು ಅವರೇ ವಾಗ್ದಾನ ಮಾಡಿ ಸಂಸ್ಕಾರಗಳ ಮುಖಾಂತರ ನೀಡಿರುವ ಪವಿತ್ರಾತ್ಮರನ್ನು ಮತ್ತೊಮ್ಮೆ ಕೂಗಿ ಕರೆಯುವ ಆ ಪವಿತ್ರಾತ್ಮರು ನಮ್ಮ ಮನಸ್ಸು, ಆತ್ಮ, ಶರೀರ ಜ್ಞಾನವನ್ನು ಈಗ ಪ್ರವೇಶಿಸಲಿ.
ಪಂಚಸತಮ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳ ಮೇಲೆ ಇಳಿದು ಬಂದ ಅದೇ ಆತ್ಮರ ಬೆಳಕು ನಮ್ಮೆಲ್ಲರ ಆತ್ಮಗಳನ್ನು ಸ್ಪರ್ಶಿಸಲಿ, ಅವರನ್ನು ಸ್ತುತಿಸಲು ನಮ್ಮ ಅಧರಗಳನ್ನು ಸಡಿಲಗೊಳಿಸಲಿ, ಅವರಿಗಾಗಿ ನಿಲ್ಲಲು ನಮ್ಮ ವಿಶ್ವಾಸವನ್ನು ಬಲಪಡಿಸಲೆಂದು ಪವಿತ್ರಾತ್ಮರ ಗೀತೆಯನ್ನು ಹಾಡೋಣ. ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ, ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ, ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ, ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ, ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದ ತೀರಿಸಬಾರ ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದ ತೀರಿಸಬಾರ ನಮ್ಮ ಹೃದಯದಲ್ಲಿ. ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ, ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ, ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಒಂದು ಕೊರಿಂಥ 6ನೇ ಅಧ್ಯಾಯ 19-20 ವಾಕ್ಯಗಳು. ದೇವರು ನಿಮಗೆ ಅನುಗ್ರಹಿಸಿರುವ ಪವಿತ್ರಾತ್ಮರಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ. ಆ ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು. ಆದ್ದರಿಂದ ನಿಮ್ಮ ದೇಹದಲ್ಲಿ ಆ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ. ನಮ್ಮ ದೇಹದಲ್ಲಿ, ನಮ್ಮ ಜೀವನದಲ್ಲಿ ಮಹಿಮೆ ಆಗಬೇಕಾದದ್ದು ದೇವರು ಮಾತ್ರ, ಪಿಶಾಚಿಯಲ್ಲ, ಲೋಕವಲ್ಲ, ನನ್ನ ಇಚ್ಛೆಯಲ್ಲ. ಆ ತಂದೆ ದೇವರ ಚಿತ್ತಕ್ಕೆ ನಮ್ಮನ್ನೇ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. 2 ಕರಗಳನ್ನು ಹೃದಯದ ಮೇಲಿಡುವ, ಕಣ್ಣುಗಳನ್ನು ಮುಚ್ಚುವ, ಒಟ್ಟಾಗಿ ಸೇರಿ ಪ್ರಾರ್ಥಿಸುವ. ತಂದೆಯೇ ಸ್ತೋತ್ರ, ತಂದೆಯೇ ಸ್ತೋತ್ರ, ತಂದೆಯೇ ವಂದನೆ, ತಂದೆಯೇ ವಂದನೆ,
ತಂದೆಯೇ ಆರಾಧನೆ, ತಂದೆಯೇ ಆರಾಧನೆ, ತಂದೆಯೇ ಮಹಿಮೆ, ತಂದೆಯೇ ಮಹಿಮೆ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ಆತ್ಮರೇ ಸ್ತೋತ್ರ, ಆತ್ಮರೇ ಸ್ತೋತ್ರ, ಆತ್ಮರೇ ವಂದನೆ, ಆತ್ಮರೇ ವಂದನೆ, ಆತ್ಮರೇ ಆರಾಧನೆ, ಆತ್ಮರೇ ಆರಾಧನೆ, ಆತ್ಮರೇ ಮಹಿಮೆ. ಆತ್ಮರೇ ಮಹಿಮೆ. ಹಾಲೆಲೂಯ, Hallelujah. ಹಾಲೆಲೂಯ, Hallelujah. ಹಾಲೆಲೂಯ, Hallelujah. ಹಾಲೆಲೂಯ, Hallelujah. ಹಾಲೆಲೂಯ. Hallelujah. ಪ್ರಭು ಯೇಸುವೆ, ಪ್ರಭು ಯೇಸುವೆ, ಪ್ರಭು ಯೇಸುವೆ, ಪ್ರಭು ಯೇಸುವೆ, ನನ್ನ ಮನಸ್ಸನ್ನು, ನನ್ನ ಮನಸ್ಸನ್ನು, ನನ್ನ ಆತ್ಮವನ್ನು, ನನ್ನ ಆತ್ಮವನ್ನು, ನನ್ನ ಶರೀರವನ್ನು, ನನ್ನ ಶರೀರವನ್ನು, ನನ್ನ ಜ್ಞಾನವನ್ನು, ನನ್ನ ಜ್ಞಾನವನ್ನು, ನನ್ನ ಹೃದಯವನ್ನು ನನ್ನ ಹೃದಯವನ್ನು ಪರಮ ಪ್ರಸಾದದಲ್ಲಿರುವ ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವಿನ ಪ್ರಭು ಯೇಸುವಿನ ಪವಿತ್ರ ಹೃದಯಕ್ಕೆ ಪವಿತ್ರ ಹೃದಯಕ್ಕೆ ನಾನು ಕಾಣಿಕೆಯಾಗಿ ನಾನು ಕಾಣಿಕೆಯಾಗಿ ಸಮರ್ಪಿಸುತ್ತಿದ್ದೇನೆ. ಸಮರ್ಪಿಸುತ್ತಿದ್ದೇನೆ. ಪ್ರಭು ಯೇಸುವೆ, ಪ್ರಭು ಯೇಸುವೆ, ನನ್ನ ಶರೀರವನ್ನು ನನ್ನ ಶರೀರವನ್ನು ನಿಮ್ಮ ಶರೀರದಂತೆ ನಿಮ್ಮ ಶರೀರದಂತೆ ಮಾರ್ಪಡಿಸಿರಿ. ಮಾರ್ಪಡಿಸಿರಿ. ನಿಮ್ಮನ್ನ ಸ್ತುತಿಸಲು ನಿಮ್ಮನ್ನು ಸ್ತುತಿಸಲು ನನ್ನ ತುಟಿಗಳನ್ನು ನನ್ನ ತುಟಿಗಳನ್ನು ತೆರೆಯಿರಿ. ತೆರೆಯಿರಿ. ನಿಮ್ಮನ್ನ ಸ್ತುತಿಸಲು ನಿಮ್ಮನ್ನು ಸ್ತುತಿಸಲು ನನಗೆ ಶಕ್ತಿ ನೀಡಿರಿ. ನನಗೆ ಶಕ್ತಿ ನೀಡಿರಿ. ನಿಮ್ಮ ಪರಮ ಪ್ರೀತಿಯಿಂದ ನಿಮ್ಮ ಪರಮ ಪ್ರೀತಿಯಿಂದ ನನ್ನನ್ನು ತುಂಬಿಸಿರಿ. ನನ್ನನ್ನು ತುಂಬಿಸಿರಿ. ಹಾಲೆಲೂಯ, 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 ಹಾಲೆಲೂಯ. 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 ನಾವೆಲ್ಲರೂ ನಮ್ಮ ದೀಕ್ಷಾ ಸ್ನಾನದ ದಿನವನ್ನು ನೆನೆಸಿಕೊಳ್ಳುವ. ಬಹುಶಃ ಹುಟ್ಟಿದ 8ನೇ ದಿನಕ್ಕೆ ಅಥವಾ 1ನೇ ತಿಂಗಳಿಗೆ, 2 ತಿಂಗಳು, 1 ವರ್ಷ, ಹೀಗೆ ವಿಧ ವಿಧ ಮಾಸದಲ್ಲಿ ಹುಟ್ಟಿದ ನಂತರ ಜ್ಞಾನಸ್ಥಾನವನ್ನು ದೇವಾಲಯದಲ್ಲಿ ಈ ಬಲಿಪೀಠದ ಮುಂದೆ ನಾವು ಸ್ವೀಕರಿಸಿದ್ದೇವೆ. ನಿಮಗೆ ದೀಕ್ಷಾ ಸ್ನಾನ ನೀಡಿದ ಗುರುಗಳನ್ನು, ಜ್ಞಾನ ತಂದೆ ತಾಯಿಗಳನ್ನು, ತಂದೆ ತಾಯಿಯನ್ನು ಈ ಪರಮ ಪ್ರಸಾದಕ್ಕೆ ಸಮರ್ಪಿಸಿರಿ. ಬಹುಶಃ ಅವರಿಂದು ಮೃತರಾಗಿರಬಹುದು, ಆದರೆ ಅವರು ನೀಡಿರುವ ವಿಶ್ವಾಸ ನಿಮ್ಮಲ್ಲಿ ಹೆಮ್ಮರವಾಗಿ ಬೆಳೆದಿದೆ. ಆ ದೀಕ್ಷಾ ಸ್ನಾನದ ದಿನವನ್ನು ನೆನೆಸಿಕೊಳ್ಳಿ. ಅದು ನಿಮ್ಮ ಅನುಭವಕ್ಕೆ ಬಾರದ್ದು, ನಿಮ್ಮ ನೆನಪಿಗೆ ಬಾರದ್ದು, ಆದರೆ ನಿಮ್ಮ ಆತ್ಮಕ್ಕೆ ಅದು ಗೊತ್ತು. ಹುಟ್ಟಿದ ದಿನದಿಂದ ಇಲ್ಲಿವರೆಗೂ ಎಲ್ಲವೂ ಗೊತ್ತಿರುವುದು ನಿನ್ನೊಳಗಿರುವ ಆತ್ಮಕ್ಕೆ. ಸ್ನಾನಿಕ ಯೌವನ ಯೇಸು ಸ್ವಾಮಿಗೆ ಸ್ನಾನ ದೀಕ್ಷೆಯನ್ನು ಕೊಡುವಾಗ ಆ ಜೋರ್ಡಾನ್ ನದಿಯಲ್ಲಿ ದೀಕ್ಷಾ ಸ್ನಾನ ಕೊಡುವ ಸಮಯ ಆಕಾಶ ತೆರೆದು ಬಂತು. ಪವಿತ್ರಾತ್ಮರು ಪಾರಿವಾಳದ ರೂಪದಲ್ಲಿ ಯೇಸುವಿನ ಮೇಲೆ ಇಳಿದು ಬಂದರು. ಆಗ ಆಕಾಶದಿಂದ ಒಂದು ಸ್ವರವನ್ನು ಅವರು ಆಲಿಸಿದರು. ಈತನೇ ನನ್ನ ಪ್ರಿಯ ಪುತ್ರ, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು, ಈತನ ಮಾತಿಗೆ ಕಿವಿಗೊಡಿರಿ. ಅಂದು ಯೇಸು ಸ್ವಾಮಿಗೆ ತಂದೆ ದೇವರು ನುಡಿದದ್ದು ನಮ್ಮ ದೀಕ್ಷಾ ಸ್ನಾನದಲ್ಲಿ ಪ್ರತಿ ಕ್ಷಣ ಪ್ರಭು ಯೇಸು ತಂದೆ ದೇವರು ನುಡಿದಿದ್ದಾರೆ. ದೀಕ್ಷಾ ಸ್ನಾನವನ್ನು ಯಾಜಕರು ನಿಮಗೆ ಕೊಡುವಾಗ ತಂದೆ ದೇವರು ನಿಮ್ಮ ಆತ್ಮಕ್ಕೆ ನುಡಿದಿರೋ ವಾಕ್ಯ, ನೀನು ನನ್ನ ಮಗ, ನೀನು ನನ್ನ ಮಗಳು. ಹಾಗಾಗಿ ಈ ದೇಹ ನಮ್ಮ ಸ್ವಂತ ಸ್ವತ್ತಲ್ಲ. ಜ್ಞಾನಸ್ಥಾನ ನೀಡಿದ ನಂತರ ಜ್ಞಾನ ತಾಯಿ ಈ ಬಲಿಪೀಠದ ಮುಂದೆ ನಿಮ್ಮನ್ನು ಇಟ್ಟರು. ತಾಯಿ ಹೋಗಿ ಆ ಮಗುವನ್ನು ತೆಗೆದುಕೊಂಡು ಬಂದರು. ಅದರ ಅರ್ಥ ಏನು? ಈ ಮಗು ನಿನಗೆ ಸೇರಿದೆ. ಇವತ್ತಿನಿಂದ ಇದು ತಂದೆ ದೇವರ ಮಗು. ತಂದೆ ದೇವರ ಕರಗಳಿಂದ ಈ ಮಗುವನ್ನು ನಾನು ಸ್ವೀಕರಿಸ್ತಿದ್ದೇನೆ. ಕಾರಣ ಆ ಬಲಿಪೀಠದಲ್ಲಿ ನಿನ್ನನ್ನು ಮಗುವಾಗಿಟ್ಟಾಗ ತಂದೆಯಾದ ದೇವರು ನುಡಿದ ವಾಕ್ಯ, ನೀ ನನ್ನ ಮಗ,
ನೀ ನನ್ನ ಮಗಳು. ಇದು ಯೇಸು ಕ್ರಿಸ್ತರ ಶರೀರವಾಗಿದ್ದ ಮೇಲೆ ಪಾಪಕ್ಕೆ, ರೋಗಕ್ಕೆ ಅವಕಾಶವಿಲ್ಲ, ಸ್ಥಳವಿಲ್ಲ. ಇಂದು ನನ್ನ ಶರೀರವನ್ನ, ನನ್ನ ಮನಸ್ಸನ್ನ ಪಾಪವು, ಬಲಹೀನತೆಯು ಆಳ್ವಿಕೆ ಮಾಡುತ್ತಿದ್ದರೆ ಅದಕ್ಕೆ ಅನುಮತಿ ಕೊಟ್ಟ ವ್ಯಕ್ತಿ ಯಾರು? ನಾನು ಮತ್ತು ನೀನು. ನಮ್ಮ ಸ್ವಂತ ಅಭಿಪ್ರಾಯವಿಲ್ಲದೆ, ಇಚ್ಛೆ ಇಲ್ಲದೆ ಯಾವುದೇ ಪಿಶಾಚಿಯಾಗಲಿ ದೇವರ ಆತ್ಮವಾಗಲಿ ನಮ್ಮ ಜೀವಿತವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ನನ್ನ ಜೀವನದಲ್ಲಿ ಏನೇ ಬರಲಿ, ಕಷ್ಟ ಬರಲಿ, ಆಶೀರ್ವಾದ ಬರಲಿ, ಅದಕ್ಕೆ ಪರ್ಮಿಷನನ್ನು, ಅನುಮತಿ ಕೊಡುವ ವ್ಯಕ್ತಿ ನಾನಾಗಿದ್ದೇನೆ. ಯೇಸು ಸ್ವಾಮಿಯನ್ನ ಹಿಡಿದುಕೊಡಲಾದ ಇಂದಿನ ರಾತ್ರಿ ಯೇಸು ಸ್ವಾಮಿ ಯೂದನನ್ನು ನೋಡಿ ಹೇಳಿದ್ರು, ಯೂದ, ನರಪುತ್ರನನ್ನ ಮುತ್ತಿಟ್ಟು ಹಿಡಿದು ಕೊಡ್ತೀಯ? ಆ ಕಡೆಯ ರಾತ್ರಿ ಭೋಜನದ ಸಮಯದಲ್ಲಿ ಪಾನ ಪಾತ್ರೆಗೆ ಆ ರೊಟ್ಟಿಯನ್ನು ಅಜ್ಜಿ ಆತನ ಬಾಯಿಗೆ ಹಾಕೋದ್ರೊಂದಿಗೆ, ಹೋಗು, ನೀನೇನನ್ನ ಮಾಡ ಬಯಸ್ತೀಯೋ ಮಾಡು. ಯೇಸುವನ್ನ ಹಿಡಿದುಕೊಡಲು ಅಪ್ಪಣೆ ಕೊಟ್ಟವರು ಯೇಸುವೆ. ಯೇಸು ಯೂದನಿಗೆ ಹೇಳಿದ್ರು, ಯೂದ, ನೀನು ನಿನ್ನ ಕಾರ್ಯವನ್ನ ಮಾಡು ಹೋಗು. ಹೀಗೆ ನಮ್ಮ ಆಲೋಚನೆಯಲ್ಲಿ ವ್ಯಕ್ತಿಗಳನ್ನು ಬಿಟ್ಟು ಕೊಡ್ತೇವೆ, ಆಲೋಚನೆಯಲ್ಲಿ ಪಾಪಕ್ಕೆ ಬಿಟ್ಟು ಕೊಡ್ತೇವೆ, ಆಲೋಚನೆಯಲ್ಲಿ ಯೇಸುವಿಗೆ ಮೋಸ ಮಾಡ್ತೇವೆ, ಆಲೋಚನೆಯಲ್ಲಿ ಯೇಸುವನ್ನ ಮಾರಿಬಿಡ್ತೇವೆ. ಈ ಆಲೋಚನೆಯಲ್ಲಿ ಅನುಮತಿ ಪಡೆದ ಪಿಶಾಚಿ ವ್ಯಕ್ತಿಯ ಜೀವಿತವನ್ನು ಪ್ರವೇಶಿಸ್ತಾನೆ. ಯೋಹಾನ ಶುಭ ಸಂದೇಶ 10ನೇ ಅಧ್ಯಾಯದ 10ನೇ ವಾಕ್ಯ ಹೇಳ್ತದೆ, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ನಾನು ಬಂದದ್ದಾದರೂ ಜೀವ ನೀಡಲು, ಅದು ಯಥೇಚ್ಛವಾಗಿ ನೀಡಲು. ನಿನ್ನ ಜೀವನದಲ್ಲಿ ಕಳ್ಳತನವಾಗಿದೆಯೋ? ನಿನ್ನೊಳಗಿರುವ ಆತ್ಮದ ಸಂತೋಷವನ್ನ ಕಳೆದುಕೊಂಡಿದೆಯೋ? ಆ ಕಳ್ಳ ಯಾರು? ಬಾಲ್ಯದಲ್ಲಿದ್ದ ನಿನ್ನ ಆರೋಗ್ಯವನ್ನ ಕಳೆದುಕೊಂಡಿದ್ದೀಯಾ? ಕದ್ದ ಕಳ್ಳ ಯಾರು? ಬಾಲ್ಯದಲ್ಲಿದ್ದ ಆ ಮುಗ್ಧತೆಯನ್ನ ಕಳೆದುಕೊಂಡೆಯೋ? ಕದ್ದ ಕಳ್ಳ ಯಾರು? ನನ್ನ ಬೇಜವಾಬ್ದಾರಿ. ಈ ಶರೀರ ಯೇಸು ಕ್ರಿಸ್ತರ ಶರೀರ ಎಂದು ಮರೆತು ಜೀವಿಸಿದ್ದೇವೆ. ಹಾಗಾಗಿ ಮತ್ತೊಮ್ಮೆ ಈ ಆರಾಧನೆಯಲ್ಲಿ ಯೇಸುಗೆ ಹೇಳುವ, ಜೀಸಸ್, ಐ ಬಿಲಾಂಗ್ಸ್ ಟು ಯು. ನಾನು ನಿನಗೆ ಸೇರಿದವನು, ನಾನು ನಿನಗೆ ಸೇರಿದವಳು. ಮತ್ತೊಮ್ಮೆ ನನ್ನನ್ನು ಅಪ್ಪಿಕೋ. ಕಳೆದು ಹೋದ ಕುರಿಗಾಗಿ ಹುಡುಕಿ ಬಂದ ಕುರುಬ ಇವರು. ನೀನು ಯಾವ ಮೂಲೆಯಲ್ಲೇ ಇರು, ಯಾವ ಪೊದೆಯಲ್ಲೇ ಇರು, ಪ್ರಭುವಿಗೆ ಬೇಕಾದದ್ದು ನಿನ್ನ ಅಪ್ಪಣೆ. ಯೇಸುವೆ, ನಾನಿಲ್ಲಿದ್ದೇನೆ, ನಾನಿಲ್ಲಿ ಕಳೆದೋಗಿದ್ದೇನೆ, ಇಂತಹ ಬಂಧನದಲ್ಲಿ ಬಿದ್ದಿದ್ದೇನೆ, ದೈಹಿಕ ವ್ಯಾಮೋಹದಲ್ಲಿ ಬಿದ್ದಿದ್ದೇನೆ, ಮೊಬೈಲ್ನಲ್ಲಿ ಬಿದ್ದಿದ್ದೇನೆ, ಇಂತಹ ಪೊದೆಯೊಳಗಿದ್ದೇನೆ. ಅದಕ್ಕೆ ನನ್ನ ಬಲಹೀನತೆ ಕಾರಣ. ಗಿವ್ ಮೀ ಒನ್ ಮೋರ್ ಚಾನ್ಸ್. ಒಂದೇ ಒಂದು ಅವಕಾಶವನ್ನು ನನಗೆ ಕೊಡು ಸ್ವಾಮಿ. ಆ ಯೇಸುವನ್ನು ಕೂಗಿ ಕರೆಯುವ ಸಮಯ. ಸಾಧ್ಯವಾದರೂ ನಮ್ಮೆರಡು ಕರಗಳನ್ನು ಮೇಲೆತ್ತುವ, ಕಣ್ಣುಗಳನ್ನು ಮುಚ್ಚಿ ಸ್ವತಂತ್ರವಾಗಿ ಪ್ರಭುವನ್ನು ಸ್ತುತಿಸುವ. ಆ ಪ್ರಭು ಯೇಸು ನಮ್ಮ ಮನಸ್ಸಿಗೂ, ನಮ್ಮ ಆತ್ಮಕ್ಕೂ, ನಮ್ಮ ಶರೀರಕ್ಕೂ ಈಗ ಇಳಿದು ಬರಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, 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 ಹಾಲೆಲೂಯ. ಶರಲಾತಿ ಲಮಾ ಶರಲಾತಿ. ಹಾಲೆಲೂಯ, 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 ಹಾಲೆಲೂಯ. ಎಲ್ಲ ಕಟ್ಟುಗಳು ಯೇಸುವಿನ ಮುರಿಯಲ್ಪಡಲಿ. ಅವಿಶ್ವಾಸಗಳು, ಬಂಧನಗಳು, ರೋಗಗಳು ಯೇಸುವಿನ ಬಿಟ್ಟು ಹೋಗಲಿ. ಪೂರ್ಣ ಮನಸ್ಸು, ಪೂರ್ಣ ಆತ್ಮ, ಪೂರ್ಣ ಶಕ್ತಿಯಿಂದ ಪ್ರಾರ್ಥಿಸುವ ಆತ್ಮ ಅಭಿಷೇಕ ಉಂಟಾಗಲಿ. ಎಲ್ಲರ ಆತ್ಮ, ಮನುಷ್ಯ ಶರೀರವನ್ನ ಸಂಪೂರ್ಣವಾಗಿ ಯೇಸುವಿಗೆ ಸಮರ್ಪಿಸಿ ಪ್ರಾರ್ಥಿಸಿದ್ದೇವೆ.
ಕರಗಳನ್ನು ಹೃದಯದ ಮೇಲಿಡುವ, ಕಣ್ಣುಗಳನ್ನು ಮುಚ್ಚುವ. ಆ ಹೃದಯದ ಬಡಿತವನ್ನು ಒಮ್ಮೆ ಆಲಿಸು. ನಿನ್ನ ಹೃದಯದ ಬಡಿತವನ್ನು ಎಲ್ಲಾದರೂ ಆಲಿಸಿದ್ದೀಯಾ? ಭಯ ಆದಾಗ, ಏಕಾಂತದಲ್ಲಿರುವಾಗ, ಬೇಸರ ಆದಾಗ, ಜಿಗುಪ್ಸೆ ಆದಾಗ ಮಾತ್ರ. ಆದರೆ ಪ್ರಭುವಿನ ಸಾನ್ನಿಧ್ಯದಲ್ಲಿ ನಿನ್ನ ಹೃದಯದ ಬಡಿತವನ್ನು ಆಲಿಸು. ನೀ ರೋಗಿಯಾದಾಗ ನಿನ್ನ ಹೃದಯದ ಬಡಿತವನ್ನು ವೈದ್ಯರು ಆಲಿಸಿದರು. ಇಂದು ನಿನ್ನ ಹೃದಯದ ಬಡಿತವನ್ನು ನೀ ಆಲಿಸು. ತಾಯಿಯ ಗರ್ಭದಲ್ಲಿ ನೀನೊಬ್ಬ ಭ್ರೂಣವಾಗಿರುವಾಗ, ನೀನು ತಾಯಿಯ ಗರ್ಭದಲ್ಲಿ ಜನ್ಮ ತಳೆದಾಗ ನಿನ್ನ ಕಿವಿಗೆ ಬಿದ್ದ ಶಬ್ದ ಹೃದಯದ ಬಡಿತ. ಆ ಹೃದಯ ನಿನ್ನ ತಾಯಿಯ ಹೃದಯ. ನಿನ್ನ ಹೊಟ್ಟೆ ಒಳಗೆ ಭ್ರೂಣವಾಗಿದ್ದಾಗ ಒಂದು ಶಬ್ದವನ್ನು ಕೇಳಿಸಿಕೊಂಡೆ, ಅದು ನಿನ್ನ ತಾಯಿಯ ಹೃದಯ. ಆ ನಿನ್ನ ತಾಯಿಗಾಗಿ ಪ್ರಾರ್ಥಿಸು. ಆ ತಾಯಿ 9 ತಿಂಗಳು ಹೊಟ್ಟೆಯಲ್ಲಿ ನಿನ್ನನ್ನು ಹೊತ್ತಿದ್ದಾಳೆ. ಆ ತಾಯಿಯನ್ನು ಕ್ಷಮಿಸು. ಆ ತಾಯಿ ಯಾರೇ ಆಗಿರಲಿ, ಆಕೆ ಮೃತಳಾಗಿರಬಹುದು, ವಯಸ್ಸಾಗಿರಬಹುದು, ವಯಸ್ಸಾಗಿ ನೆನಪನ್ನು ಕಳೆದುಕೊಂಡು ನಿನ್ನನ್ನು ಬೈತಿರಬಹುದು. ಆದರೆ ಆ ತಾಯಿ ನಿನಗೆ ಮಾಂಸವನ್ನು, ಜೀವವನ್ನು ಕೊಟ್ಟಿದ್ದಾಳೆ. ಅವಳಿಗಾಗಿ ಪ್ರಾರ್ಥಿಸು. ನಿನ್ನ ತಂದೆ ತಾಯಿಗಾಗಿ ಪ್ರಾರ್ಥಿಸು. ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸು. ನಿನ್ನ ಹೃದಯ ಎಲ್ಲಿದೆಯೋ ಅಲ್ಲಿದೆ ನಿನ್ನ ನಿಧಿ. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲಿದೆ ನಿನ್ನ ಹೃದಯ. ನಮ್ಮ ನಿಧಿ ಪರಮ ಪ್ರಸಾದದಲ್ಲಿರುವ ಯೇಸು. ಆ ಯೇಸುವಿಗೆ ಈ ಹೃದಯವನ್ನು ಸಮರ್ಪಿಸಿ ಪ್ರಾರ್ಥಿಸಿರಿ. ಸಮರ್ಪಣೆಯ ಸಮಯವಾಯಿತು, ಸಮರ್ಪಿಸಿರಿ ಸಕಲವಾ. ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. ಬಾಲ್ಯಾವಸ್ಥೆಯಲ್ಲಿ ನೀವು ಜನಿಸಿದ ದಿನವನ್ನು ದೇವರಿಗೆ ಅರ್ಪಿಸು. ನಿಮಗೆ ದುಃಖ ಆದಾಗ, ಬೇಸರ ಆದಾಗ, ಮೋಸ ಮಾಡಿದಾಗ ನೀವು ಹುಟ್ಟಿದ ದಿನವನ್ನು ನೀವು ಶಪಿಸಿರಬಹುದು. ತಂದೆ ತಾಯಿಯನ್ನು ಶಪಿಸಿರಬಹುದು. ಅದಕ್ಕಾಗಿ ಕ್ಷಮೆ ಯಾಚಿಸು. ಪ್ರಭು ಯೇಸುವಿನ ದಿವ್ಯ ಬೆಳಕು ನೀನು ಹುಟ್ಟಿದ ದಿನದ ಮೇಲೆ ಬೆಳೆಯಲಿ. ಆ ದಿನ ಪವಿತ್ರಗೊಳ್ಳಲಿ. ದೈವೇಚ್ಛೆಯೆಂದು ನೀ ಮಾಡಿದ ಕಾರ್ಯವೆಲ್ಲ ದೈವೇಷ್ಟವಲ್ಲೆಂದು ಅರಿತು ನೀ ಬಾಳುವೆಯ. ಸೌಭಾಗ್ಯವೆಂದು ನೀ ತಿಳಿದಿಯ ಆಸ್ತಿಯೆಲ್ಲ ಸಂತೋಷ ನೀಡದು ಎಂದು ನೀ ಅರಿತಿಹೇಯ. ಎಂದಾದರೂ ಇನ್ನಾದರೂ ಅನುರಾಗದಿಂದ ಜೀವಿಸಿರಿ. ಸ್ವರ್ಗದ ಹಾದಿಯ ಹಿಡಿದು ನಡೆ. ದೇವರ ಪ್ರಸನ್ನತೆಯಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ. ಎರಡು ಕರಗಳನ್ನು ಯಾಚನೆ ರೂಪದಲ್ಲಿ ಪರಮ ಪ್ರಸಾದದ ಮುಂದೆ ಇಡುವ. ಕಣ್ಣುಗಳನ್ನು ಮುಚ್ಚುವ. ಒಟ್ಟಾಗಿ ಸೇರಿ ಪ್ರಾರ್ಥಿಸುವ. ಪ್ರಭು ಯೇಸುವೆ,
ನನ್ನ ಕರಗಳನ್ನು ನನ್ನ ಕರಗಳನ್ನು ನಿಮಗರ್ಪಿಸುತ್ತಿದ್ದೇನೆ. ನಿಮಗರ್ಪಿಸುತ್ತಿದ್ದೇನೆ. ಈ ಕರಗಳು ನಿಮ್ಮ ಕರಗಳೊಟ್ಟಿಗೆ ನಿಮ್ಮ ಕರಗಳೊಂದಿಗೆ ಶಿಲುಬೆಯಲ್ಲಿ ಜಡಿಯಲ್ಪಡಲಿ. ಶಿಲುಬೆಯಲ್ಲಿ ಜಡಿಯಲ್ಪಡಲಿ. ನನ್ನ ಕರಗಳಲ್ಲಿರುವ ರೋಗಗಳು, ಬಲಹೀನತೆಗಳು, ವೇದನೆಗಳು, ಪಾಪದ ವ್ಯಾಮೋಹಗಳು ತಂದೆ ದೇವರಿಗೆ ಇಷ್ಟವಿಲ್ಲದ ಸಕಲ ಗುಣಗಳನ್ನು ಯೇಸುವಿನ ಪವಿತ್ರ ಶಿಲುಬೆಗೆ ನಾನು ಸಮರ್ಪಿಸುತ್ತಿದ್ದೇನೆ. ಪ್ರಭು ಯೇಸುವೆ, ನನ್ನ ಕರಗಳನ್ನು ನಿಮ್ಮ ಕರಗಳಂತೆ ಮಾರ್ಪಡಿಸಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಕರಗಳನ್ನ ನಮ್ಮ ತಲೆ ಮೇಲಿಡುವ, ಕಣ್ಣುಗಳನ್ನು ಮುಚ್ಚುವ. ನಿನ್ನ ತಲೆ ಮೇಲಿಟ್ಟಿರುವ ಕರಗಳು ಯಾರ ಕರಗಳು? ಅದು ಪ್ರಭು ಯೇಸುವಿನ ಕರ. ನಿನಗಾಗಿ ಶಿಲುಬೆ ಹೊತ್ತ ಕರ, ನಿನ್ನ ಪಾಪಗಳನ್ನು ತೊಳೆದ ಕರ, ನಿನಗಾಗಿ ಕ್ರೂರ ಮೊಳೆಗಳಲ್ಲಿ ಜಡಿಯಲ್ಪಟ್ಟ ಕರ ಈ ಕರ. ನಿನ್ನನ್ನು ನೀನು ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ನನ್ನ ಬೋಧ ಮನಸ್ಸನ್ನು, ಉಪಬೋಧ ಮನಸ್ಸನ್ನು, ಅಬೋಧ ಮನಸ್ಸನ್ನು, ಆತ್ಮವನ್ನು, ಶರೀರವನ್ನು, ಜ್ಞಾನವನ್ನು, ಅಂತರಿಂದ್ರಿಯಗಳನ್ನು, ಬಾಹ್ಯ ಇಂದ್ರಿಯಗಳನ್ನು ನಿಮಗರ್ಪಿಸುತ್ತಿದ್ದೇನೆ. ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ನನ್ನ ಶರೀರವನ್ನು ನಿಮ್ಮ ಶರೀರದಂತೆ ಮಾರ್ಪಡಿಸಿರಿ. ನನ್ನ ಶರೀರದಲ್ಲಿರುವ ಸಕಲ ಬಂಧನಗಳು, ಬಲಹೀನತೆಗಳು, ರೋಗಗಳು ಯೇಸುವಿನ ನಾಮದಲ್ಲಿ ನನ್ನನ್ನು ಬಿಟ್ಟು ಹೋಗಲಿ. ನನ್ನನ್ನೇ ಸಂಪೂರ್ಣವಾಗಿ ಈ ಪರಮ ಪ್ರಸಾದಕ್ಕೆ ಸಂಪೂರ್ಣವಾಗಿ ಸಮರ್ಪಿಸುತ್ತಿದ್ದೇನೆ. ಹಾಲೆಲೂಯಾ, 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 ಹಾಲೆಲೂಯಾ. ಸಮರ್ಪಣೆ ಮಾಡುವೆ ಯೇಸುವೇ, ಮನಸ್ಸು ಆತ್ಮ ನಿನದಾಗಿದೆ. ಪ್ರಭುವೇ ಸ್ವೀಕರಿಸೋ, ನನ್ನನ್ನೇ ಸ್ವೀಕರಿಸೋ. ಸರಿ, ಪ್ರಭುವೇ ಸ್ವೀಕರಿಸೋ, ನನ್ನನ್ನೇ ಸ್ವೀಕರಿಸೋ. ನಿನಗಾಗಿ ನನ್ನನ್ನು ಸ್ವೀಕರಿಸೋ, ನಿನಗಾಗಿ ನನ್ನನ್ನು ಮಾರ್ಪಡಿಸು. ನಿನಗಾಗಿ ನನ್ನನ್ನು ಸ್ವೀಕರಿಸೋ, ನಿನಗಾಗಿ ನನ್ನನ್ನು ಮಾರ್ಪಡಿಸೋ. ಪ್ರಭುವೇ ಸ್ವೀಕರಿಸೋ, ನನ್ನನ್ನೇ ಸ್ವೀಕರಿಸೋ. ಪ್ರಭುವೇ ಸ್ವೀಕರಿಸೋ, ನನ್ನನ್ನೇ ಸ್ವೀಕರಿಸೋ. ದೇವರು ನಿನಗೆ ಕೊಟ್ಟಿರುವಂಥ ಕೊಡುಗೆಗಳು ಯಾವುದು? ಈ ಜೀವನ, ಈ ಶರೀರ. ಇದನ್ನು ಸಂಪೂರ್ಣಗೊಳಿಸಲು ದೇವರು ಕೊಟ್ಟಿರುವ ಕೊಡುಗೆ ಯಾವುದು? ನಿನ್ನ ತಂದೆ ತಾಯಿ, ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಆಸ್ತಿ, ನಿನ್ನ ಕೆಲಸ ಎಲ್ಲ.
ದೇವರಿಂದ ಪಡೆದೇ ಇರುವುದು ಯಾವುದೂ ಇಲ್ಲ. ಇವರೆಲ್ಲರನ್ನ ಕಾಣಿಕೆಯಾಗಿ ಸಮರ್ಪಿಸರಿ. ಕರಗಳನ್ನು ಹೃದಯದ ಮೇಲಿಡಿ. ತಂದೆ ತಾಯಿಯನ್ನ ಯೇಸುವಿನ ಪವಿತ್ರ ಹೃದಯಕ್ಕೆ ಸಮರ್ಪಣೆ ಮಾಡಿ. ಐ ಕಾನ್ಸಕ್ರೇಟ್ ಮೈ ಫ್ಯಾಮಿಲಿ ಮೆಂಬರ್ಸ್, ಐ ಕಾನ್ಸಕ್ರೇಟ್ ಮೈ ಪೇರೆಂಟ್ಸ್, ಐ ಕಾನ್ಸಕ್ರೇಟ್ ಮೈ ಬಾಡಿ, ಮೈಂಡ್, ಸೋಲ್ into your sacred of Jesus. ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ. ನೀನು ಸಮರ್ಪಣೆ ಮಾಡುವ ನಿನ್ನ ಶರೀರದಲ್ಲೂ ನಿನ್ನ ಕುಟುಂಬದ ವ್ಯಕ್ತಿಗಳಲ್ಲಿ ನ್ಯೂನ್ಯತೆಗಳಿರಬಹುದು. ಅದನ್ನು ಸರಿಪಡಿಸುವ ವ್ಯಕ್ತಿ ಪ್ರಭು ಯೇಸು ಮಾತ್ರ. ನೀನು ಯೇಸುವಿಗೆ ಒಂದೇ ಒಂದು ಅವಕಾಶ ಮಾಡಿಕೊಡು. ಯೇಸುವೆ, ಐ ಬಿಲಾಂಗ್ಸ್ ಟು ಯು. ನನಗಿರುವುದೆಲ್ಲವೂ ನೀ ಕೊಟ್ಟ ದಾನ, ಎಲ್ಲವನ್ನ ನಿನಗರ್ಪಿಸ್ತಿದ್ದೇನೆ. ಪ್ರಭುವೇ ಸ್ವೀಕರಿಸೋ, ನನ್ನನ್ನೇ ಸ್ವೀಕರಿಸೋ. ಪ್ರಭುವೇ ಸ್ವೀಕರಿಸೋ, ನನ್ನನ್ನೇ ಸ್ವೀಕರಿಸೋ. ನಿನಗಾಗಿ ನನ್ನನ್ನು ಸ್ವೀಕರಿಸೋ, ನಿನಗಾಗಿ ನನ್ನನ್ನು ಮಾರ್ಪಡಿಸು. ನಿನಗಾಗಿ ನನ್ನನ್ನು ಸ್ವೀಕರಿಸೋ, ನಿನಗಾಗಿ ನನ್ನನ್ನು ಮಾರ್ಪಡಿಸೋ. ಪ್ರಭುವೇ ಸ್ವೀಕರಿಸೋ, ನನ್ನನ್ನೇ ಸ್ವೀಕರಿಸೋ. ಪ್ರಭುವೇ ಸ್ವೀಕರಿಸೋ, ನನ್ನನ್ನೇ ಸ್ವೀಕರಿಸೋ. ಯೇಸುವಿನ ಪವಿತ್ರ ಹೃದಯಕ್ಕೆ ಈಟಿಯಿಂದ ಇರಿದು ತಿವಿದಾಗ ರಕ್ತ ಮತ್ತು ಜಲವು ಹರಿದು ಬಂತು. ಆ ಈಟಿ ಯಾವುದು? ಆ ಈಟಿಯ ಹೆಸರೇ ನನ್ನ ಪಾಪ, ನನ್ನ ದುರ್ನಡತೆ, ನನ್ನ ಬಲಹೀನತೆ. ದೇವರ ಹೋಲಿಕೆಯಲ್ಲಿ ಸ್ವಭಾವದಲ್ಲಿ ಸೃಷ್ಟಿಸಿ ಆಗಿರುವ ನಮ್ಮ ಆತ್ಮಗಳಿಗೆ ಪಾಪ ಎಂದರೆ ಗೊತ್ತಿಲ್ಲ. ನಮ್ಮ ಆತ್ಮಗಳಿಗೆ ಪಾಪದ ವ್ಯಾಮೋಹ ಎಂದರೆ ಗೊತ್ತಿಲ್ಲ. ಅದು ನಿರ್ಮಲವಾದದ್ದು. ಈ ನಮ್ಮೊಳಗಿರುವ ಆತ್ಮವನ್ನು ಬಂಧನದಲ್ಲಿರಿಸುವಂಥದ್ದು ನನ್ನ ದೇಹದ ದುರುಚ್ಛೆಗಳು, ನನ್ನ ಮನಸ್ಸಿನ ಚಂಚಲತೆಗಳು. ಈ ದೇಹವನ್ನು, ಮನಸ್ಸನ್ನು, ಆತ್ಮವನ್ನು ಪ್ರಭುವಿಗೆ ಸಮರ್ಪಿಸಿದ್ದೇವೆ. ಆ ನ್ಯೂನ್ಯತೆಯನ್ನು ಪ್ರಭು ಯೇಸು ಈಗ ಸರಿಪಡಿಸುತ್ತಾರೆ. ನಿನ್ನ ದೇಹವನ್ನು ಒಮ್ಮೆ ಅನುಭವಿಸಿ ನೋಡು, ಅದು ಖಾಲಿ ಇದೆ. ಒಂದು ಶೂನ್ಯಾವಸ್ಥೆಗೆ ಬಂದು ನಿಂತಿದ್ದೇವೆ. ನನಗಾಗಿ ಏನೂ ಇಲ್ಲ, ಎಲ್ಲವನ್ನು ಪ್ರಭುವಿಗೆ ಕೊಟ್ಟಿದ್ದೇವೆ. ಈಗ ಖಾಲಿಯಾದ ನನ್ನ ಹೃದಯಕ್ಕೆ, ಖಾಲಿಯಾದ ಈ ಜೀವನಕ್ಕೆ ತಂದೆ ದೇವರ ಕರುಣೆ, ತಂದೆ ದೇವರ ಚಿತ್ತ ಪ್ರವೇಶಿಸಲೆಂದು ಪ್ರಾರ್ಥಿಸೋಣ. ಇಷ್ಟು ದಿನ ನನ್ನ ಇಷ್ಟ, ನನ್ನ ಚಿತ್ತ, ನನ್ನ ಕುಟುಂಬದ ಇಷ್ಟ, ಜನತೆಯ ಇಷ್ಟ ಅಂತ ಜೀವಿಸಿದ್ದೇವೆ. ಈ ದಿನ ನಿರ್ಧರಿಸುವ ತಂದೆ ದೇವರ ಚಿತ್ತದ ಪ್ರಕಾರನ ಜೀವಿಸುವಂತಾಗಲಿ. ನಿಮ್ಮ ಚಿತ್ತವಾದರೆ ಅದು ನನಗೆ ನೆರವೇರಲಿ. ಕಣ್ಣುಗಳನ್ನು ಮುಚ್ಚುವ, ಕರಗಳನ್ನು ಹೃದಯದ ಮೇಲಿಡುವ, ಒಂದೇ ಒಂದು ವಾಕ್ಯವನ್ನು 10 ಸಾರಿ ಹೇಳುವ. ಆ ವಾಕ್ಯ, ಅಪ್ಪ ತಂದೆಯೇ, ನಿನ್ನ ಕರುಣೆಯಿಂದ ನನ್ನನ್ನು ತುಂಬಿಸಿರಿ. ಅಪ್ಪ ತಂದೆಯೇ, ನಿನ್ನ ಕರುಣೆಯಿಂದ ನನ್ನನ್ನು ತುಂಬಿಸಿರಿ. ಒಟ್ಟಾಗಿ, ಅಪ್ಪ ತಂದೆಯೇ, ನಿಮ್ಮ ಕರುಣೆಯಿಂದ ನನ್ನನ್ನು ತುಂಬಿಸಿರಿ. ಅಪ್ಪ ತಂದೆಯೇ, ನಿಮ್ಮ ಕರುಣೆಯಿಂದ ನನ್ನನ್ನು ತುಂಬಿಸಿರಿ. ಅಪ್ಪ ತಂದೆಯೇ, ನಿಮ್ಮ ಕರುಣೆಯಿಂದ ನನ್ನನ್ನು ತುಂಬಿಸಿರಿ. ಅಪ್ಪ ತಂದೆಯೇ, ನಿಮ್ಮ ಕರುಣೆಯಿಂದ ನನ್ನನ್ನು ತುಂಬಿಸಿರಿ.
ಅಪ್ಪ ತಂದೆಯೇ, ನಿಮ್ಮ ಕರುಣೆಯಿಂದ ನನ್ನನ್ನು ತುಂಬಿಸಿರಿ. ಅಪ್ಪ ತಂದೆಯೇ, ನಿನ್ನ ಕರುಣೆಯಿಂದ ನನ್ನನ್ನು ತುಂಬಿಸಿರಿ. ಅಪ್ಪ ತಂದೆಯೇ, ನಿಮ್ಮ 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 ಕರುಣೆಯಿಂದ ನನ್ನನ್ನು ತುಂಬಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ಹಾಲೆಲೂಯ. ಯೇಸು ಸ್ವಾಮಿ ಶಿಲ್ಬೆ ಮೇಲೆ 3 ಮೊಳೆಗಳಲ್ಲಿ ತೂಗಾಡುತ್ತಿರುವಾಗ ಅಲ್ಲಿದ್ದ ಜನಗಳನ್ನು ನೋಡಿ ಯೇಸು ಹೇಳಿದ ವಾಕ್ಯ, ತಂದೆಯೇ, ಇವರೇನು ಮಾಡುತ್ತಿರುವರೋ ಇವರು ಅರಿಯರು, ಅವರನ್ನು ಕ್ಷಮಿಸು. ಅವರು ಕ್ಷಮಿಸಿದಾಗ ಆಕಾಶ ತೆರೆಯಲ್ಪಟ್ಟಿತು. ತಂದೆಯೇ, ನನ್ನ ಆತ್ಮವನ್ನು ನಿಗರೂಪಿಸ್ತೇನೆ ಅಂತೇಳಿ ಪ್ರಾಣಾರ್ಪಣೆ ಮಾಡಿದರು. ಮೊದಲ ರಕ್ತ ಸಾಕ್ಷಿ ಸ್ಟೇಫ ಪೌಲನನ್ನು ಕ್ಷಮಿಸಿದ. ಈ ಪಾಪಕ್ಕೂ ಈ ರಕ್ತಾಪರಾಧಕ್ಕೂ ಇವರ ಮೇಲೆ ಹಾಕಬೇಡಿ, ಅವರನ್ನು ನಾನು ಕ್ಷಮಿಸ್ತಿದ್ದೇನೆ. ಆಕಾಶ ತೆರೆಯಲ್ಪಟ್ಟಿತು. ದೇವರನ್ನು, ಸರ್ವೇಶ್ವರಾದ ದೇವರನ್ನು, ಅವರ ಬಲಪಾರ್ಶ್ವದಲ್ಲಿದ್ದ ಯೇಸು ಕ್ರಿಸ್ತರನ್ನ ಸ್ಟೇಫ ಕಂಡ. ನಾವು ಕ್ಷಮಿಸಿದಾಗ ಆಕಾಶ ತೆರೆಯಲ್ಪಡುತ್ತದೆ. ನಾವು ಕ್ಷಮಿಸುವಾಗ ತಂದೆ ದೇವರ ಮತ್ತು ನನ್ನ ಸಂಬಂಧ ಐಕ್ಯಗೊಳ್ಳುತ್ತದೆ. ಹಾಗಾಗಿ ಕ್ಷಮಿಸುವ ಮುನ್ನ ನನ್ನೊಳಗೆ ಆ ಕ್ಷಮೆ ತುಂಬಲ್ಪಡಲೆಂದು ಪ್ರಾರ್ಥಿಸುವ. ನಮ್ಮ ಹೃದಯದ ಮೇಲೆ ಕೈ ಇಡುವ. ನಾವು ಈ ವಾಕ್ಯವನ್ನು 10 ಸಾರಿ ಹೇಳುವ. ಯೇಸುವೆ, ನಿಮ್ಮ ಕ್ಷಮೆಯಿಂದ ನನ್ನನ್ನು ತುಂಬಿಸಿರಿ. 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 ಹಾಲೆಲೂಯ, 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 ಹಾಲೆಲೂಯ. ಹಾಲೆಲೂಯ. ಅದೇ ಶಿಲ್ಬೆ ಬುಡದಲ್ಲಿ ನಿಂತಿದ್ದೇವೆ. ದೇವರ ಕರುಣೆಯನ್ನು ಸ್ವೀಕರಿಸಿದ್ದೇವೆ. ದೇವರ ಕ್ಷಮೆಯನ್ನು ಸ್ವೀಕರಿಸಿದ್ದೇವೆ. ತಂದೆಯಾದ ದೇವರಿಗೆ ಹೇಳುವ, ಪ್ರಭು ಯೇಸು ಶಿಲ್ಬೆ ಬುಡದಲ್ಲಿ ನಿಂತಿದ್ದ ತನ್ನ ತಾಯಿಯನ್ನು, ಯವ್ವಾನನನ್ನು ನೋಡಿ, ಯವ್ವಾನ್, ಇಗೋ ನಿನ್ನ ತಾಯಿ, ಅಮ್ಮ, ಇಗೋ ನಿನ್ನ ಮಗ ಅಂತ ಹೇಳಿದ್ರು. ತಂದೆ ದೇವರಲ್ಲಿ ನಾವು ಆ ತಾಯಿಯನ್ನು ಕೇಳುವ. ಅಪ್ಪ ತಂದೆಯೇ, ಮಾತೆ ಮರಿಯಳನ್ನು ನನ್ನ ಸ್ವಂತ ತಾಯಿಯಾಗಿ ಸ್ವೀಕರಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ಮಾತೆ ಮರಿಯಮ್ಮನವರನ್ನು ನನ್ನ ಸ್ವಂತ ತಾಯಿಯಾಗಿ ಸ್ವೀಕರಿಸುತ್ತಿದ್ದೇನೆ ಎಂದು ಈ ಪರಮ ಪ್ರಸಾದದ ಮುಂದೆ ವಾಗ್ದಾನ ಮಾಡಿ 10 ಬಾರಿ ಹೇಳುವ. ಅಪ್ಪ ತಂದೆಯೇ, ಮಾತೆ ಮರಿಯಮ್ಮನವರನ್ನು ನನ್ನ ಸ್ವಂತ ತಾಯಿಯಾಗಿ ಸ್ವೀಕರಿಸುತ್ತಿದ್ದೇನೆ. 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 ಅಪ್ಪ ತಂದೆಯೇ, ಮಾತೆ ಮರಿಯಮ್ಮನವರನ್ನು ನನ್ನ ಸ್ವಂತ ತಾಯಿಯಾಗಿ ಸ್ವೀಕರಿಸುತ್ತೇನೆ.
Hallelujah. 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 ಸ್ತುತಿಸುವ. Hallelujah. 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 ಎಲ್ಲ ಲೋಕದ ಬಂಧನಗಳು ಪಂಚಶಕ್ತಿಯನ್ನು ಬಂಧಿಸಿ ಯೇಸುವಿನ ಪಾದಕೊಂಡು ಆಜ್ಞಾಪಿಸಿ ಪ್ರಾರ್ಥನೆ. ಶರಲ. Hallelujah. 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 Be filled with the Holy Spirit. Hallelujah. 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 ಶಾಂತವಾಗಿ ಕುಳಿತುಕೊಳ್ಳಿ. ದೇವರಿಂದ ಪಡೆದ ಈ ಕ್ಷಮೆಯನ್ನ ಸಂಪೂರ್ಣಗೊಳಿಸುವುದು ಹೇಗೆ? ಅದನ್ನ ಇತರರಿಗೆ ಕೊಟ್ಟಾಗ ಮಾತ್ರ. ನಿಮ್ಮೊಳಗಿರುವ ಕ್ಷಮೆಯನ್ನ ಒಮ್ಮೆ ಅನುಭವಿಸಿ. ಕರಗಳನ್ನು ಹೃದಯದ ಮೇಲಿಡಿ. ತಂದೆ ದೇವರ ಕರುಣೆ, ಪ್ರಭು ಯೇಸುವಿನ ಕ್ಷಮೆ, ತಾಯಿ ಮರಿಯಳ ಪ್ರಸನ್ನತೆ ನಿಮ್ಮೊಳಗಿದೆ. ಯು ಆರ್ ನಾಟ್ ಅಲೋನ್, ಯು ಆರ್ ವಿತ್ ಮದರ್ ಮೇರಿ. ನೀನು ಒಬ್ಬೊಂಟಿಗೆ ಅಲ್ಲ, ತಾಯಿಯೊಂದಿಗಿದ್ದೀಯ. ಆ ತಾಯಿಯೊಂದಿಗೆ ಆ ಕ್ಷಮೆಯನ್ನು ಅನುಭವಿಸು. ಮಗು ತಪ್ಪು ಮಾಡಿದಾಗ ತಾಯಿ ಪ್ರೀತಿ ಮಾಡುವ ರೀತಿ ಆದರೂ ಹೇಗೆ? ಎದೆಗೆ ಆ ತಾಯಿ ಅಪ್ಪಿಕೊಳ್ಳುವ ರೀತಿ ಆ ತಾಯಿಯ ಸ್ನೇಹವನ್ನು ಅನುಭವಿಸರಿ. ನೀನು ಅನುಭವಿಸಿದ ಈ ಕ್ಷಮೆಯನ್ನು ನಿನ್ನ ಗಂಡನಿಗೆ ಕೊಡು, ನಿನ್ನ ಹೆಂಡತಿಗೆ ಕೊಡು, ನಿನ್ನ ಮಕ್ಕಳಿಗೆ ಕೊಡು, ಅಪ್ಪ ಅಮ್ಮನಿಗೆ ಕೊಡು. ಯೇಸುವೆ, ಈ ಕ್ಷಮೆಯನ್ನು ನನ್ನ ಗಂಡನಿಗೆ ಕೊಡುತ್ತಿದ್ದೇನೆ. ಯೇಸುವೆ, ಈ ಕ್ಷಮೆಯನ್ನು ನನ್ನ ಹೆಂಡತಿಗೆ ಕೊಡ್ತಿದ್ದೇನೆ. ಯೇಸುವಿನ ನಾಮದಲ್ಲಿ ಇವರನ್ನು ನಾನು ಕ್ಷಮಿಸ್ತಿದ್ದೇನೆ. ಮೌನವಾಗಿ ಪ್ರಾರ್ಥಿಸು. ಈ ಕ್ಷಮೆಯನ್ನು ನಿನ್ನ ಧರ್ಮ ಕೇಂದ್ರದ ಗುರುಗಳಿಗೆ ಕೊಡು, ಕನ್ಯಾಸ್ತ್ರೀಯರಿಗೆ ಕೊಡು, ನಿನ್ನ ಜೀವನದಲ್ಲಿ ಸಂಧಿಸಿದ ಯಾಜಕರಿಗೆ ಕೊಡು, ನಿನ್ನನ್ನು ನೋಯಿಸಿದವರಿಗೆ ಕೊಡು. ವಿಶೇಷವಾಗಿ ನಿನ್ನ ಕ್ಷಮೆಗಾಗಿ ಇಂದು ಕೂಡ ಕಾಯುತ್ತಿರುವ ಶುದ್ಧೀಕರಣದಲ್ಲಿರುವ ಆತ್ಮಗಳಿಗೆ ಕೊಡು. ಆತ್ಮಗಳು ಸ್ವರ್ಗಕ್ಕೆ ಹೋಗಲಾಗದೆ ನಿನ್ನ ಕ್ಷಮೆಗಾಗಿ ಕಾಯುತ್ತಿದ್ದಾರೆ. ಮೃತರಾದ ಎಲ್ಲ ಆತ್ಮಗಳಿಗೆ ಈ ಕ್ಷಮೆಯನ್ನು ಕೊಡು. ಮೌನವಾಗಿ ಕ್ಷಮಿಸಿ ಪ್ರಾರ್ಥಿಸು. ಈ ಆರಾಧನೆ ಗೀತೆಯೊಂದಿಗೆ ಎಲ್ಲರಿಗೂ ಆ ಕ್ಷಮೆಯನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಆರಾಧಿಸುವೆವು, ನಾವು ಆರಾಧಿಸುವೆವು. ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು. 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 ಆರಾಧನೆ, ಆರಾಧನೆ, ಹಲ್ಲೆಲೂಯ, ಹಲ್ಲೆಲೂಯ. ಆರಾಧನೆ, 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 ಹಲ್ಲೆಲೂಯ, ಹಲ್ಲೆಲೂಯ. ಆರಾಧನೆ. ಆರಾಧಿಸುವೆವು, ನಾವು ಆರಾಧಿಸುವೆವು. ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು. ಆರಾಧಿಸುವೆವು, ನಾವು ಆರಾಧಿಸುವೆವು. ಆತ್ಮದೊಡೆಯ ಯೇಸುವನ್ನು ಆರಾಧಿಸುವೆವು.
ಪ್ರಭುವಿಂದ ಪಡೆದ ಆ ಕ್ಷಮೆಯನ್ನು ಎಲ್ಲರಿಗೆ ನೀಡುವ, ಮೌನವಾಗಿ ಪ್ರಭುವೊಂದಿಗೆ ಮಾತನಾಡುವ, ಯೇಸುವೆ, ನೀವು ಕ್ಷಮಿಸಿದಂತೆ ಕ್ಷಮಿಸಲು, ನೀವು ಬಾಳಿದಂತೆ ಬಾಳಲು, ನೀವು ಪ್ರಾರ್ಥಿಸಿದಂತೆ ಪ್ರಾರ್ಥಿಸಲು, ನೀವು ಪ್ರೀತಿಸಿದಂತೆ ಪ್ರೀತಿಸಲು ನನಗೆ ಶಕ್ತಿ ನೀಡಿರಿ. ನೀನಿಲ್ಲದೆ ನನಗೆ ಜೀವನವಿಲ್ಲ. ಆ ಯೇಸುವಿಗೆ ಸಂಪೂರ್ಣವಾಗಿ ಸಮರ್ಪಿಸೋಣ. ನೀನು ಕೊಡುವ ಕ್ಷಮೆ ನಿನ್ನ ಬಿಡುಗಡೆಗಾಗಿ. ನೀನು ಇತರಿಗೆ ನೀನು ಎಷ್ಟು ಕೊಡ್ತೇವೋ ಅಷ್ಟು ತುಂಬಲ್ಪಡ್ತೀಯ. ಯೇಸುವಿನ ಹೃದಯವನ್ನು ಈಟಿಯಿಂದ ಇರಿದು ತೆಗೆದಾಗ ಹರಿದು ಬಂದ ರಕ್ತ ಮತ್ತು ಜಲದ ಬುಗ್ಗೆ ನಮ್ಮ ಮೇಲೆ ಇಳಿದು ಬರಲಿ. ಆ ದೈವಿ ಕರುಣೆಗೆ ನಮ್ಮನ್ನೇ ನಾವು ಸಮರ್ಪಿಸುತ್ತಾ ಎರಡು ಕರಗಳನ್ನು ನಮ್ಮ ತಲೆ ಮೇಲಿಟ್ಟುಕೊಳ್ಳುವ, ಕಣ್ಣುಗಳನ್ನು ಮುಚ್ಚುವ. ಈಗ ಯಾಜಕರು ನಮ್ಮ ಮೇಲೆ ಪ್ರೋಕ್ಷಿಸಲ್ಪಡುವಂತಹ ಈ ತೀರ್ಥವು ಧರ್ಮಸಭೆಯ ಅಧಿಕಾರದ ಬಲದಿಂದಲೂ ವಾಕ್ಯದ ಬಲದಿಂದಲೂ ಅಭಿಷೇಕಗೊಂಡ ಕರಗಳಿಂದ ಪ್ರೋಕ್ಷಿಸಲ್ಪಡುವ ಈ ಪುಣ್ಯ ಜಲವು, ರಕ್ತವು ನಮ್ಮ ಮನಸ್ಸು, ಆತ್ಮ, ಶರೀರ, ಜ್ಞಾನವನ್ನು ಸಂಪೂರ್ಣವಾಗಿ ತೊಳೆದು ಶುದ್ಧೀಕರಿಸಲೆಂದು ನಾವು ಪ್ರಾರ್ಥಿಸೋಣ. ಈ ವಾಕ್ಯವನ್ನು ಹೇಳುವ, ದೇವರಾತ್ಮ ನನ್ನ ಮೇಲಿದೆ, ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ಈಗ ಎಲ್ಲ ರೀತಿಯ ಬಂಧನಗಳಿಂದ ಬಿಡುಗಡೆ ಆಗುವ ಸಮಯ. ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ, 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 ಯೇಸುವೆ. ಎಲ್ಲರ ಮನಸ್ಸು, ಆತ್ಮ, ಶರೀರ, ಜ್ಞಾನ ನಿಮ್ಮ ರಕ್ತದಿಂದ ಸಂಪೂರ್ಣ ತೊಳೆದು ಶುದ್ಧೀಕರಿಸಲಿ. ಯೇಸುವೆ, ನಮಗಾಗಿ ಚೆಲ್ಲಲ್ಪಟ್ಟ ನಿಮ್ಮ ರಕ್ತದಿಂದಲೂ, ನಮಗಾಗಿ ಮುರಿಯಲ್ಪಟ್ಟ ನಿಮ್ಮ ದೇಹದಿಂದಲೂ ಸಂಪೂರ್ಣ ಬಿಡುಗಡೆ, ಸೌಖ್ಯವು ಪ್ರತಿಯೊಬ್ಬರನ್ನೀಗ ಆವರಿಸಿಕೊಳ್ಳಲಿ. ಧರ್ಮಸಭೆ ನೀಡಿದ ಅಧಿಕಾರದ ಬಲದಿಂದಲೂ, ಆತ್ಮ ಅಭಿಷೇಕದ ಬಲದಿಂದಲೂ, ವಾಕ್ಯದ ಅಭಿಷೇಕದಿಂದಲೂ ಎಲ್ಲ ಪೈಶಾಚಿಕ ಶಕ್ತಿಗಳನ್ನು, ರೋಗಗಳನ್ನು, ವೇದನೆಗಳನ್ನು, ಎಲ್ಲ ಒಂಚು ಆತ್ಮಗಳನ್ನು, ಪೈಶಾಚಿಕ ಬಂಧನಗಳನ್ನು ಯೇಸು ನಾಮದಲ್ಲಿ ಬಂಧಿಸಿ ಬಿಟ್ಟೋಗೆಂದು ಆಜ್ಞಾಪಿಸಿ ಪ್ರಾರ್ಥಿಸಿದ್ದೇವೆ. ದೇ ಆರ್ ಫ್ರೀ ಇನ್ ಜೀಸಸ್ ನೇಮ್. Hallelujah, 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 hallelujah. Receive a healing power in Jesus' name. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. ಯೇಸುವೆ, 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 ಯೇಸುವೆ. ಯೇಸುವೆ, 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 ಯೇಸುವೆ. ವಂದನೆ, 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 ವಂದನೆ. ಆರಾಧನೆ, 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 ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತುತಿಸು ಎನ್ ಮನವೇ, ಸ್ತುತಿಗಳ ಒಡೆಯನಿಗೆ, ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ, ಸ್ತುತಿಗಳ ಒಡೆಯನಿಗೆ, ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ
ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ. ಸ್ತುತಿಯ ಶಕ್ತಿಯಿಂದ ರೋಗ ಸೌಖ್ಯದ ಅಭಿಷೇಕ, ಸ್ತುತಿಯ ಭಕ್ತಿಯಿಂದ ಮನಶಾಂತಿಯ ಅಭಿಷೇಕ, ಸ್ತುತಿಯ ಶಕ್ತಿಯಿಂದ ರೋಗ ಸೌಖ್ಯದ ಅಭಿಷೇಕ, ಸ್ತುತಿಯ ಭಕ್ತಿಯಿಂದ ಮನಶಾಂತಿಯ ಅಭಿಷೇಕ. ಸಕಲವ ನೀಡಿದ ಕರ್ತರನು ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ. ಸ್ತುತಿಗಳ ಒಡೆಯನಿಗೆ ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ. ದೇವರು ಅನೇಕ ಬಿಡುಗಡೆಗಳನ್ನು ನಮಗೆ ನೀಡಿದ್ದಾರೆ. ಮಾನಸಿಕ ಒತ್ತಡಗಳಿಂದ, ದೇಹದ ರೋಗಗಳಿಂದ ಅವರು ನಮಗೆ ಸೌಖ್ಯ ನೀಡಿದ್ದಾರೆ. ಒಬ್ಬ ವ್ಯಕ್ತಿ ಇಡೀ ಪ್ರಪಂಚವನ್ನು ಗೆದ್ದುಕೊಂಡು ತನ್ನ ಆತ್ಮವನ್ನು ಕಳೆದುಕೊಂಡರೆ ಅದರಿಂದ ಅವನಿಗೆ ಬರುವ ಲಾಭವಾದರೂ ಏನು? ಅಥವಾ ಒಬ್ಬ ವ್ಯಕ್ತಿ ತನ್ನ ಆತ್ಮಕ್ಕೆ ಬದಲಾಗಿ ಏನು ಕೊಡಲು ಸಾಧ್ಯ? ಒಬ್ಬ ವ್ಯಕ್ತಿಯ ಆತ್ಮಕ್ಕೆ ಸಮನಾದದ್ದು ಏನೂ ಇಲ್ಲ. ಇಡೀ ಪ್ರಪಂಚದ ಐಶ್ವರ್ಯ, ಇಡೀ ಪ್ರಪಂಚವನ್ನು ಒಂದು ಆತ್ಮಕ್ಕೆ ಸಮನಾಗಿ ಕೊಡಲು ಸಾಧ್ಯವಿಲ್ಲ. ಅಂತಹ ಮೌಲ್ಯವುಳ್ಳದ್ದು ಈ ಆತ್ಮ. ಹಾಗಾಗಿ ಆ ಆತ್ಮವನ್ನು ಸಂಪೂರ್ಣವಾಗಿ ಪ್ರಭುವಿಗೆ ಅರ್ಪಿಸಿ ಪ್ರಾರ್ಥಿಸುವ. ದೇಹದಲ್ಲಿ ಬರುವ ನೋವುಗಳು, ಮನಸ್ಸಿನ ಒತ್ತಡಗಳು ಈ ಆತ್ಮದ ಶುದ್ಧೀಕರಣಕ್ಕಾಗಿ ಬರುವಂಥದ್ದು. ಆತ್ಮವನ್ನು ಸಂಪೂರ್ಣ ಶುದ್ಧಿಗೊಳಿಸಲು ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಶುದ್ಧೀಕರಣದಲ್ಲಿ ಮತ್ತು ನರಕದಲ್ಲಿ ಬೇಯದಂತೆ ಕಾಪಾಡುವಂಥದ್ದೇ ಈ ವೇದನೆಗಳು. ಹಾಗಾಗಿ ನಿಮ್ಮ ಹುಟ್ಟಿನ ದಿನದಿಂದ ಇಲ್ಲಿವರೆಗೆ ನೀವು ಏನೆಲ್ಲ ಕಷ್ಟ ಅನುಭವಿಸಿದ್ದೀರಿ, ಏನೆಲ್ಲ ಅವಮಾನಗಳನ್ನು ಪಟ್ಟಿದ್ದೀರಿ, ಎಷ್ಟು ವೇದನೆಯನ್ನು ನಿಮ್ಮ ದೇಹಕ್ಕೂ ಮನಸ್ಸಿಗೂ ಹೊಂದ್ಕೊಂಡಿದ್ದೀರಿ, ಅದ್ಯಾವುದು ಕೂಡ ವ್ಯರ್ಥವಾಗಬಾರ್ದು. ಆ ಎಲ್ಲ ನೋವುಗಳನ್ನು ಸಂಪೂರ್ಣವಾಗಿ ಯೇಸುವಿಗೆ ಸಮರ್ಪಣೆ ಮಾಡಿ, ಯೇಸುವೆ, ಈ ಎಲ್ಲ ನೋವುಗಳನ್ನು ಶುದ್ಧೀಕರಣದಲ್ಲಿರುವ ಆತ್ಮಗಳ ರಕ್ಷಣೆಗಾಗಿ ನಾನು ಸಮರ್ಪಿಸುತ್ತಿದ್ದೇನೆ. ಈ ಪ್ರಾರ್ಥನೆಯನ್ನು ಕಿರಿಯ ಪುಷ್ಪ ತೆರೇಸ ಧರ್ಮಸಭೆಗೆ ಕಲಿಸಿಕೊಟ್ಟಿರುವಂಥದ್ದು. ನಮ್ಮೆಲ್ಲ ಕಷ್ಟ ಹೋಗುಗಳನ್ನು ಆತ್ಮಗಳ ರಕ್ಷಣೆಗಾಗಿ ಸಮರ್ಪಿಸುವಂಥದ್ದು. ಎಲ್ಲ ಪ್ರಾರ್ಥನೆಗಳಿಗಿಂತ, ನಾವು ಮಾಡುವ ಎಲ್ಲ ಪ್ರಾರ್ಥನೆ ತ್ಯಾಗಗಳಿಗಿಂತ ಶ್ರೇಷ್ಠವಾದದ್ದು ನಾವು ವೇದನೆ ಪಟ್ಟದ್ದನ್ನು, ವೇದನೆಯಲ್ಲಿ ಶಾಪ ಕೊಡುವ ಬದಲು ಆಶೀರ್ವಾದವನ್ನು ಕೊಡುವ, ನಮ್ಮೆಲ್ಲ ನೋವುಗಳು ಆಶೀರ್ವಾದವಾಗಿ ಮಾರ್ಪಡಲಿ. ಯೇಸು ಸ್ವಾಮಿ ಶಾಪಗಳನ್ನು ಆಶೀರ್ವಾದವನ್ನಾಗಿ ಮಾರ್ಪಡಿಸಿದರು, ರೋಗವನ್ನು ಆರೋಗ್ಯವನ್ನಾಗಿ ಮಾರ್ಪಡಿಸಿದರು, ಪಾಪಿಗಳನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸಿದರು. ನಾವೆಲ್ಲರೂ ಪ್ರಭುವಿಗೆ ನಮ್ಮನ್ನು ನಾವು ಸಮರ್ಪಿಸಿದ್ದೇವೆ, ಅವರ ಮಕ್ಕಳಾಗಿದ್ದೇವೆ. ಹಾಗಾಗಿ ಇನ್ನಿಳಿದಿರುವಂತಹ ಕಷ್ಟಗಳನ್ನು
ಸಮರ್ಪಣೆ ಮಾಡುವ, ಆತ್ಮಗಳಿಗಾಗಿ ಸಮರ್ಪಿಸುವ. ಎರಡನೇದಾಗಿ ತಾಯಿ ಧರ್ಮಸಭೆಗಾಗಿ ಸಮರ್ಪಿಸೋಣ. ಪೋಪ್ ಜಗದ್ಗುರುಗಳು, ಕಾರ್ಡಿನಲ್ಸ್ಗಳು, ಧರ್ಮಾಧ್ಯಕ್ಷರು, ಯಾಜಕರು, ಇಡೀ ಪ್ರಪಂಚದಲ್ಲಿ ಶೋಷಣೆಗೆ ಒಳಗಾಗುವಂತಹ ಎಂತಹ ಶೋಷಣೆಗಳು, ಶೋಧನೆಗಳು ಬಂದರೂ ಅಲುಗಾಡದೆ ನಿಂತದ್ದು ಕ್ರೈಸ್ತ ತಾಯಿ ಧರ್ಮಸಭೆ ಮಾತ್ರ. ಕಾರಣ ಅಲ್ಲಿ ಸತ್ಯ ಇದೆ, ಅಲ್ಲಿ ಜೀವವಿದೆ, ಅಲ್ಲಿ ಯೇಸು ಇದ್ದಾರೆ. ನಿಮ್ಮ ಎಲ್ಲ ವೇದನೆಗಳನ್ನು ತಾಯಿ ಧರ್ಮಸಭೆಯ ಸೇವೆಗಾಗಿ ಸಮರ್ಪಿಸಿರಿ. ಯೇಸುವೆ, ನನ್ನ ದೇಹದಲ್ಲಿ ಪಡುತ್ತಿರುವ ಈ ಕಷ್ಟವನ್ನು, ಕುಟುಂಬದ ಕಷ್ಟಗಳನ್ನು, ಮಾನಸಿಕ ಒತ್ತಡಗಳನ್ನು ನನ್ನ ತಾಯಿ ಧರ್ಮಸಭೆಯ ಸೇವೆಗಾಗಿ ಸಮರ್ಪಿಸುತ್ತಿದ್ದೇನೆ. ಸಮರ್ಪಿಸಿ ಪ್ರಾರ್ಥಿಸಿರಿ. ಮೂರನೇದಾಗಿ ನಿಮ್ಮ ವಂಶಾವಳಿಯನ್ನು ನೆನೆಸಿಕೊಳ್ಳಿ. ತಂದೆ ತಾಯಿ, ಅವರ ತಂದೆ ತಾಯಿ, ಅವರು ಬೆಳೆದು ಬಂದಂತಹ ಊರು, ದೇಶ ಯಾವುದಾಗಿರೋ ಇರಬಹುದು. ನಿಮ್ಮ ವಂಶಾವಳಿಯನ್ನು ನೆನೆಸಿಕೊಳ್ಳಲು ಸಾಧ್ಯವಿಲ್ಲ. ಆದಿಯು ಅಂತ್ಯವಾಗಿರುವ ಪ್ರಭು ಯೇಸುವಿಗೆ ಮಾತ್ರ ಗೊತ್ತು. ಹಾಗಾಗಿ ನಿಮ್ಮ ಎಲ್ಲ ಕಷ್ಟಗಳನ್ನು, ಪಡುತ್ತಿರುವ ವೇದನೆಗಳನ್ನು ನಿಮ್ಮ ಪೂರ್ವಿಕರ ಪಾಪ ಪರಿಹಾರಕ್ಕಾಗಿ, ಪೂರ್ವಿಕರ ಆತ್ಮಗಳ ರಕ್ಷಣೆಗಾಗಿ ಸಮರ್ಪಿಸಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆಲೂಯಾ. ಪ್ರಭು ಯೇಸುವೆ, ಪ್ರಭು ಯೇಸುವೆ, ಈ ಆರಾಧನೆ ವೇಳೆಯಲ್ಲಿ ಈ ಆರಾಧನೆ ವೇಳೆಯಲ್ಲಿ ನೀವು ಕೊಟ್ಟಂತಹ ಬಿಡುಗಡೆಗಾಗಿ ನಾನು ನಿಮ್ಮನ್ನು ಸ್ತುತಿಸುತ್ತಿದ್ದೇನೆ. ನಾನು ಸ್ತುತಿಸುತ್ತೇನೆ. ನೀವು ಕೊಟ್ಟ ಆತ್ಮರಕ್ಷಣೆಗಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೇನೆ. ಪೈಶಾಚಿಕ ಬಂಧನಗಳಿಂದ ನನ್ನನ್ನು ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ನನ್ನನ್ನು ಮತ್ತೊಮ್ಮೆ ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ್ದಕ್ಕಾಗಿ ನಾನು ವಂದನೆ ಸಲ್ಲಿಸುತ್ತೇನೆ. ಹಾಲೆಲೂಯಾ, 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 ಹಾಲೆಲೂಯಾ. ಬಾಲ ಯೇಸುವೆ, ಮಾತೆಯ ಮಡಿಲಲ್ಲಿ, ಜೋಸೆಫರ ಹೆಗಲಲ್ಲಿ ಸಂತೋಷಿಸಿದಂತೆ ನನ್ನ ಹೃದಯಕ್ಕೆ ಬನ್ನಿರಿ, ನನ್ನ ಮನಸ್ಸಿಗೆ ಬನ್ನಿರಿ, ನನ್ನ ಆತ್ಮಕ್ಕೆ ಬನ್ನಿರಿ, ನನ್ನ ಜೀವಿತಕ್ಕೆ ಬನ್ನಿರಿ, ನನ್ನ ಕುಟುಂಬಕ್ಕೆ ಬನ್ನಿರಿ, ನನ್ನ ಏಕಾಂಗಿತನಕ್ಕೆ ಬನ್ನಿರಿ, ನನ್ನ ಅವಿಶ್ವಾಸದಲ್ಲಿ ಬನ್ನಿರಿ, ನನ್ನ ಬಲಹೀನತೆಯಲ್ಲಿ ಬನ್ನಿರಿ, ನನ್ನನ್ನು ಬಲಪಡಿಸಿರಿ, ನಿಮ್ಮಂತೆ ಮಾರ್ಪಡಿಸಿರಿ. ನಿಮ್ಮ ಶಾಂತಿಯಿಂದಲೂ ನಿಮ್ಮ ಸಂತೋಷದಿಂದಲೂ ನನ್ನನ್ನು ತುಂಬಿಕೊಳ್ಳಿರಿ. ಹಾಲೆಲೂಯಾ, Hallelujah. 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 ಅಂತಿಮ ಆಶೀರ್ವಾದಕ್ಕೆ ಸಿದ್ಧರಾಗೋಣ. Sacramenta
sang naman koruya purvilyatya rupa bodla noyoriti adarya solvon vecha askat vishwa bhavatache baldevya zashem bapa tashem puta ulasani stotezam podvi maima sasna sasna ekastalya hasita tukadoga chaspirita samahasami navartam. ಆಮೆನ್. ಪ್ರಾರ್ಥಿಸೋಣ. ದೇವರೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪವಿತ್ರ ಹಾಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲವನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ಪಿತಾ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಏಕ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. Somyak din vasuyanto boro, somyak din vasuyanto boro, somyak din vasuyanto boro, moga peremeta sokoro, din vaslolo somyak servai kali, wakantolo soima sansakari, Rasa surgani ya samsari takazan sedangkali Somyak din vasuyanto boro Somyak din vasuyanto boro Somyak din vasuyanto boro Moga permita sokoro Mogar putasove amkan moriashewadi wamka Bagi yang kursa cekruwe ni ruam kam cediwam cedis menandle Bapace putace ani provaitat mece navi. Amen.